ಸ್ನೇಹಿತರೆ ನಮಸ್ಕಾರ. ಈ ದೇವಸ್ಥಾನ ಎಲ್ಲರಿಗೂ ಗೊತ್ತೇ ಇರುತ್ತೆ. ನಮ್ಮ ಕೋಲಾರದವ್ರಿಗಂತೂ ಗೊತ್ತಿರಲೇಬೇಕಾದ ದೇವಸ್ಥಾನ ಇದು. ಯಾಕಂದ್ರೆ ತುಂಬಾ ಹಳೆ ಕಾಲದ ದೇವಸ್ಥಾನ, ಚೋಳರ ಕಾಲದ ದೇವಸ್ಥಾನ ಅಂತ ಅರ್ಚಕರು ಹೇಳ್ತಾರೆ. ಆದ್ರೆ ಈಗ ಈ ದೇವಸ್ಥಾನ ಯಾವ ಪರಿಸ್ಥಿತಿಯಲ್ಲಿದೆ ನೀವೇ ನೋಡಿ. ಒಂದು ಗೇಟ್ ಇಂದ ಹಿಡಿದು, ಕಾಂಪೌಂಡ್ ಇಂದ ಹಿಡಿದು ಕಂಪ್ಲೀಟ್ ಆಗಿ ದೇವಾಲಯದ ಪ್ರಾಂಗಣವನ್ನ ನೀವು ಒಮ್ಮೆ ನೋಡಿ, ದೇವಸ್ಥಾನ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿನ ದೇವರ ಮೂರ್ತಿಯನ್ನ ನೋಡಿದಾಗ, ಕಲ್ಲಿನ ಕೆತ್ತನೆಯನ್ನ ನೋಡಿದಾಗ ನಮ್ಗನ್ಸೋದು ಇದು ಈಗಿನ ದೇವಸ್ಥಾನ ಅಂತೂ ಖಂಡಿತ ಅಲ್ಲ. ಸ್ಥಳೀಯರು ಹೇಳುವ ಪ್ರಕಾರ, ಹಾಗೆ ಅರ್ಚಕರು ಹೇಳುವ ಪ್ರಕಾರ, ಈ ದೇವಸ್ಥಾನ ತುಂಬಾ ಹಳೆಯ ಕಾಲದ್ದು, ಚೋಳರ ಕಾಲದ ದೇವಸ್ಥಾನ. ಹಾಗೆ ಮತ್ತೊಂದು ವಿಷಯ ನನ್ಗೆ ಹೇಳಿದ್ರು, ಏನಂದ್ರೆ ಈಗಿನ ನಮ್ಮ ಕೋಲಾರದ ಪುರಾಣ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಹುಂಡಿಯಲ್ಲಿ ಬೀಳುವಂತ ಹಣಕ್ಕಿಂತ ಹೆಚ್ಚಿನ ಹಣ ಈ ದೇವಸ್ಥಾನದ ಹುಂಡಿಯಲ್ಲಿ ಆಗಿನ ಕಾಲದಲ್ಲಿ ಬೀಳ್ತಾ ಇತ್ತು ಅಂತ ಕೆಲವರು ಹೇಳ್ತಾರೆ. ಯಾರಾದ್ರೂ ಹಿರಿಯರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಇದು ನಿಜಾನಾ? ಇಲ್ಲಿನ ದೇವರ ಮೂರ್ತಿಯನ್ನ ನೋಡಿದಾಗ, ಕೆತ್ತನೆಗಳನ್ನ ನೋಡಿದಾಗ ಖಂಡಿತವಾಗಿ ಹೌದು, ಇದು ಹಳೆಯ ಕಾಲದ ದೇವಸ್ಥಾನ ಅಂತಾನೆ ನನ್ಗೂ ಅನ್ಸ್ತು. ಇದ್ರ ಬಗ್ಗೆ ಮುಂಚೆನೂ ಧ್ವನಿ ಎತ್ತಿದ್ದೀನಿ ಸ್ನೇಹಿತರೆ, ತುಂಬಾ ಸಲ ಈ ವಿಡಿಯೋ ಮಾಡಿದೀನಿ ದೇವಸ್ಥಾನದ ಬಗ್ಗೆ. ನಾನ್ ಮರ್ತೆ ಈ ದೇವಸ್ಥಾನ ಯಾವುದು ಅಂತಾನೆ ಹೇಳಿಲ್ಲ ನಿಮ್ಗೆ. ನಾವೆಲ್ಲ ಹೆಚ್ಚಾಗಿ ಪೂಜಿಸುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ, ಕೀಲುಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾವ ದೇವರ ವಿಗ್ರಹ ಇಲ್ಲ ಅಂದ್ರೂ ಒಂದ್ ಊರಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಇದ್ದೇ ಇರುತ್ತೆ. ಪ್ರತಿ ಗೇಟ್ ಅಲ್ಲೂ, ಪ್ರತಿ ಊರ್ ಗೇಟ್ ಅಲ್ಲೂ ಒಂದೊಂದು ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಇಟ್ಟಿರ್ತಾರೆ. ನಾವು ಪ್ರಯಾಣಿಸುವಾಗ ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಅಷ್ಟೆಲ್ಲಾ ಶಕ್ತಿ ಇರುವ ದೇವರ ದೇವಸ್ಥಾನ ಹೇಗಿದೆ ನೋಡಿ. ಗರ್ಭಗುಡಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ತುಂಬಾ ಹಳೆಯ ಕಾಲದ ದೇವಸ್ಥಾನದ ಗರ್ಭಗುಡಿಯ ಪರಿಸ್ಥಿತಿ ಹೇಗಿದೆ ನೋಡಿ ಸ್ನೇಹಿತರೆ. ಹಾಗೆ ಈ ದೇವಾಲಯದಲ್ಲಿ ಇರಬೇಕಾದ ದೇವರ ಮೂರ್ತಿ ಚಿಕ್ಕ ಒಂದು ಶೆಡ್ ಅಲ್ಲಿ ಇದೆ. ಶೀಟ್ ಹಾಕಿರುವಂತ ಒಂದು ಚಿಕ್ಕ ಶೆಡ್ ಇದೆ. ಆ ಶೆಡ್ ಅಲ್ಲಿ ದೇವರ ಕಲ್ಲಿನ ಕೆತ್ತನೆ ಇಟ್ಟಿದ್ದಾರೆ. ಇಲ್ಲೇ ದೇವರಿಗೆ ದಿನನಿತ್ಯ ಪೂಜೆ ಆಗುತ್ತೆ. ನಮ್ಮ ಕೋಲಾರದ ಹೃದಯ ಭಾಗದಲ್ಲಿರುವ ಬಸ್ ನಿಲ್ದಾಣದ ಪಕ್ಕದಲ್ಲೇ, ಬಸ್ ನಿಲ್ದಾಣಕ್ಕೆ ಅಂಟಿಕೊಂಡಿರುವಂತಹ ತುಂಬಾ ವಿಶಾಲವಾದ ಪ್ರಾಂಗಣವನ್ನ ಹೊಂದಿರುವಂತಹ ದೇವಸ್ಥಾನದ ಪರಿಸ್ಥಿತಿ ನೋಡಿದ್ರೆ ಎಲ್ಲರಿಗೂ ತುಂಬಾನೇ ಬೇಜಾರಾಗುತ್ತೆ. ಗುಡಿಯ ಕಟ್ಟಿದ ಬಡವನಿದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲಿರುವೆ ನಾನು. ಹೀಗೆ ಆ ದೇವರೇ ಅಲ್ಲಿಂದ ಹೇಳ್ತಿದಾರೇನೋ ಅಂತ ಅನ್ಸುತ್ತೆ. ದೇವಸ್ಥಾನ ಏನ್ ಚಿಕ್ಕದಾಗಿಲ್ಲ, ಹಾಗೆ ದೇವಸ್ಥಾನ ಏನು ಹೊಸದಲ್ಲ, ಹಾಗೆ ದೇವಸ್ಥಾನದ ಒಂದು ಜಾಗ ದೊಡ್ಡದಾಗೆ ಇದೆ, ಚಿಕ್ಕದಾಗಿನಿಲ್ಲ. ಹಾಗೆ ದೇವಸ್ಥಾನ ಒಂದು ಒಳ್ಳೆ ಜಾಗದಲ್ಲಿದೆ, ಪುರಾಣ ಪ್ರಸಿದ್ಧವಾಗಿದೆ, ಚೋಳರ ಕಾಲದ್ದು ಎನ್ನಲಾಗ್ತಾ ಇದೆ. ಇಷ್ಟೆಲ್ಲ ಇದ್ರು ಯಾಕೆ ಈ ದೇವಾಲಯವನ್ನ ಮುಜರಾಯಿ ಇಲಾಖೆಯವರು ಅಭಿವೃದ್ಧಿ ಪಡಿಸ್ತಾ ಇಲ್ಲ? ಯಾಕೆ ಈ ಪುರಾಣ ಪ್ರಸಿದ್ಧ ದೇವಸ್ಥಾನಕ್ಕೆ ಈ ಪರಿಸ್ಥಿತಿ ಇದೆ? ನಾನು ತುಂಬಾ ಅಧಿಕಾರಿಗಳನ್ನ ಕೇಳ್ದೆ, ಮುಜರಾಯಿ ಇಲಾಖೆಯಿಂದ ಹಣ ಮಂಜೂರಾಗಿದೆ, ಇನ್ನೇನು ಕೆಲಸ ಶುರು ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಯಾವಾಗಿಂದ? ಒಂದು 6 ತಿಂಗಳಿಂದ ಕೇಳ್ತಾನೆ ಇದೀನಿ. ಎಲ್ಲರೂ ಹೇಳೋದು ಒಂದೇ ಮಾತು, ಹಣ ಮಂಜೂರಾಗಿದೆ, ಫೈನಲ್ ಸ್ಟೇಜ್ ಅಲ್ಲಿ ಇದೆ, ಇನ್ನೇನ್ ಕೆಲಸ ಶುರು ಮಾಡ್ಬೇಕು ಅಂತ. ಫೈನಲ್ ಸ್ಟೇಜ್ ಅಲ್ಲಿ ಇದ್ದು ಕೆಲಸ ಶುರು ಮಾಡ್ಬೇಕು ಅಂತ 6 ತಿಂಗಳಿಂದ, 1 ವರ್ಷದಿಂದ ಒಂದು ಇಲಾಖೆ ಅನ್ಕೊಂಡಿದ್ರೆ ಇಷ್ಟೊತ್ತಿಗೆ ಅಭಿವೃದ್ಧಿ ಕೆಲಸ ಶುರು ಮಾಡ್ಬೇಕಿತ್ತಲ್ವಾ? ಈ ಜಾಗ ಬೇರೆಯವರ ಕೈ ಸೇರೋ ಮುಂಚೆ ದೇವಸ್ಥಾನವನ್ನ ದಯವಿಟ್ಟು ಅಭಿವೃದ್ಧಿ ಪಡಿಸಿ. ಧನ್ಯವಾದಗಳು.